ನಾನು ಶಾಸಕನಾಗಿ ಅಧಿಕಾರ ವಹಿಸಿಕೊಂಡ ನಂತರ ರೈತರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನಸೇವಕನಾಗಿ ಕೆಲಸ ಮಾಡಿದ್ದೇನೆ ಎಂದು ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ಸಿಎಸ್ಪುರ ಹೋಬಳಿಯಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ಹಲವು ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಸಿಎಸ್ಪುರದಲ್ಲಿರುವ ನಮ್ಮ ದೇವಸ್ಥಾನದ ಆವರಣದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ಸಿಎಸ್ಪುರ ಕೆರೆಯು ತುಂಬದೇ ಇದ್ದು ಈ ಬಾರಿ ಕೆರೆ ತುಂಬಿ ಹರಿದಿದ್ದು ಈ ಕೆರೆಯ ನೀರನ್ನು ಮಿತವಾಗಿ ಬಳಸುವ ಸಲುವಾಗಿ ಸಿಎಸ್ಪುರ ಹೋಬಳಿಯ ರೈತರನ್ನು ಒಂದೆಡೆ ಸೇರಿಸಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನೀರನ್ನು ಬಳಕೆ ಮಾಡಿಕೊಳ್ಳುವ ಬಗ್ಗೆ ರೈತರೊಂದಿಗೆ ಚರ್ಚಿಸಲು ಈ ಸಭೆಯನ್ನು ಕರೆಯಲಾಗಿತ್ತು ಎಂದರು. ವಿದ್ಯುತ್ ಶಕ್ತಿ ಸಮಸ್ಯೆ ಹೆಚ್ಚಾಗಲು ರಾಯಚೂರು ಥರ್ಮಲ್ ಕೇಂದ್ರದಲ್ಲಿ ತೊಂದರೆಯಾಗಿದ್ದು ಸಮಸ್ಯೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಗೆಹರಿಸಿದ್ದು ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಯಾಗದಂತೆ 5 ಗಂಟೆಗಳ ಕಾಲ ರೈತರಿಗೆ ವಿದ್ಯುತ್ ನೀಡುವ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಲಾಗಿದೆ. ಸುಮಾರು 319 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ 3 ತಾಲೂಕುಗಳನ್ನು ಪ್ರಕಾರ ವಿದ್ಯುತ್ ಪರಿವರ್ತಕಗಳನ್ನು ನೀಡಲಾಗುತ್ತದೆ. ಯಾವುದೇ ರೈತರು ಇನ್ನು ಮುಂದೆ ವಿದ್ಯುತ್ ಪರಿವರ್ತಕ ಸುಟ್ಟ 24 ಗಂಟೆಯ ಅವಧಿಯಲ್ಲಿ ವಿದ್ಯುತ್ ಪರಿವರ್ತಕ ಅಳವಡಿಸಲಾಗುತ್ತದೆ ಎಂದು ತಿಳಿಸಿದರು. ಹೇಮಾವತಿ ಮುಖ್ಯ ನಾಲೆಯಿಂದ ಸಿಎಸ್ಪುರ ಕೆರೆಗೆ ನೇರವಾಗಿ ನೀರನ್ನು ಹರಿಸಲು ನಬಾರ್ಡ್ ಹಾಗೂ ರಾಜ್ಯ ಸರ್ಕಾರದಿಂದ 38 ಕೋಟಿ ಅಂದಾಜು ಪಟ್ಟಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗುವುದರಿಂದ ಸಿಎಸ್ಪುರ ಹೋಬಳಿ ಮೂಲ ಕೆರೆಗಳಿಗೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೇರವಾಗಿ ಹೇಮಾವತಿ ನೀರು ಹರಿದು ಬರುತ್ತದೆ ಎಂದು ತಿಳಿಸಿದರು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿಗಳು ಉಳಿದಿರುವುದಿಲ್ಲ. ಇನ್ನು ಕೇವಲ 5% ಸಿಸಿ ರಸ್ತೆಗಳು ಬಾಕಿ ಉಳಿದಿದ್ದು ಆ ಕಾಮಗಾರಿಗಳನ್ನು ಮುಗಿಸುತ್ತೇನೆ ಎಂದು ತಿಳಿಸಿದ ಅವರು, ಶಾಸಕನೆಂಬ ಅಂಬು ನನಗಿಲ್ಲ. ಪ್ರತಿಯೊಬ್ಬ ಮತದಾರನ ಮನೆಗಳ ಕಷ್ಟ ಸುಖಗಳಿಗೆ ಇದೇ ರೀತಿ ಸ್ಪಂದಿಸುತ್ತೇನೆ ಎಂದು ತಿಳಿಸಿದರು. ಈ ಬಾರಿ ಬಿಜೆಪಿ ಸರ್ಕಾರದಲ್ಲಿ ರೈತ ಪರ ಬಜೆಟ್ ಅನ್ನು ನೀಡಲಾಗಿದ್ದು ತುಮಕೂರು ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಸಹ ಮಂಜೂರಾಗಿದ್ದು ಎಲ್ಲ ಮೂಲಗಳಿಂದ ಜನಪರ ಬಜೆಟ್ ಅನ್ನು ನೀಡಿದ್ದಾರೆ ಎಂದು ಸಮರ್ಥನೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸಿಎಸ್ಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಂಪರಾಜು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಯದುಕುಮಾರ್ ಕಲ್ಲೂರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎಲ್ ರವಿಕುಮಾರ್, ಮುಖಂಡರಾದ ಎಸ್ಎಲ್ಎನ್ ಮದುವೆ ಮನೆ ಬಸವರಾಜು, ಸದಾಶಿವ ಚನ್ನಿಗಪ್ಪ, ನಂಜುಂಡಯ್ಯ, ಅಣ್ಣಪ್ಪ ಗೌಡ, ಇತರ ಮುಖಂಡರು ಹಾಗೂ ಸಿಎಸ್ಪುರ ಗ್ರಾಮಸ್ಥರು, ಸುತ್ತಮುತ್ತಲಿನ ರೈತ ಬಾಂಧವರು ಈ ಸಭೆಯಲ್ಲಿ ಭಾಗವಹಿಸಿದರು. ಮೆಳಕಲಹಳ್ಳಿಯೊಳಗೆ ಕರೆಂಟ್ ಇಲ್ಲ ಅಂತೇಳಿ ನಿಮ್ಮ ಗಮನಕ್ಕೆ ಬಂದಿರಬೇಕು. ಸ್ಟ್ರೈಕ್ ಹಂಗಾಗಿ ಸ್ಟ್ರೈಕ್ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಈಗ ಖುದ್ದಾಗಿ ಬಂದು ನೇರವಾಗಿ ರೈತರು ಭೇಟಿ ಮಾಡಿದ ಪಕ್ಷದಲ್ಲಿ ನಾನೇ ಖುದ್ದಾಗಿ ಸ್ಥಳಕ್ಕೆ ಹೋಗಿ ಏನು ಬೇಕೋ ಅದು ಮಾಡ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈಗ ನೋಡಿ ಬಂದಿದ್ದೀನಿ, ಅಲ್ಲೇ ಬೆಳಗಿಂದ ಇಲ್ಲೇ ಇದ್ದೀನಿ. ಸಿಎಸ್ಪುರ ರೈತರು ಬಂದವರೆ, ಜೊತೆಗೆ ಬೆಸ್ಕಾಂ ಅಧಿಕಾರಿ ಕರೆದಿದ್ದೀವಿ, ನೀರಿನ ವ್ಯವಸ್ಥೆ ಮಾತಾಡಿದ್ದೀವಿ, ಸಿಸಿ ರಸ್ತೆ ಉದ್ಘಾಟನೆ ಮಾಡ್ತೀವಿ. ಎಲ್ಲ ನಾನೇ ಅವ್ರ ಮನೆ ಮಕ್ಕಳಿಗೆ ಹೋಗ್ತೀನಿ, ಅವ್ರ ಊರಿಗೆ ಹೋಗಿ ಭೇಟಿ ಮಾಡಿ ನಾನು ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ಅವ್ರ ಕಷ್ಟ ಸುಖ ಭಾಗಿಯಾಗಿ ಅವ್ರು ಕೆಲಸ ಮಾಡಿಕೊಡ್ತೀನಿ ಸರ್. ಸಿಎಸ್ಪುರ ಕೆರೆಗೆ 35 ಕೋಟಿ ಮತ್ತೆ ಸಪ್ರೇಟ್ 38 ಕೋಟಿ ಅನುದಾನ ಈಗ ನಬಾರ್ಡಿಂದ ಬಿಡುಗಡೆ ಮಾಡಬೇಕು ಕೇಳ್ಕೊಂಡಿದ್ದೀವಿ. ಮತ್ತು ರಾಜ್ಯ ಸರ್ಕಾರದ ಸೇರಿ ಕೇಳ್ಕೊಂಡಿದ್ದೀವಿ. ಏನು ನೇರ ಚಾನಲ್ ಮಾಡ್ಕೊಂಡು ಸಿಎಸ್ಪುರ ಕೆರೆ ನೀರು ಹರಿಸೋಕ್ಕೋಸ್ಕರ ಮುಖ್ಯಮಂತ್ರಿ ಟೇಬಲ್ ಮೇಲೆ ಇದೆ. ಕೂಡಲೇ ಅದನ್ನ ಅನುದಾನ ಬಿಡುಗಡೆ ಮಾಡಿ ಕೇಳ್ಕೊಂಡು ಬಡ್ಜೆಟ್ ಅಂತ ಮಾಡ್ಕೊಡ್ತೀನಿ ಹೇಳಿದ್ದಾರೆ. ಗ್ಯಾರಂಟಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ತಾಂಬಂದು ನೇರವಾಗಿ ಸಿಎಸ್ಪುರ ಕೆರೆ ಚಾನಲ್ ಮುಖಾಂತರ ನೀರಿಸೋಕೆ ವ್ಯವಸ್ಥೆ ಇರ್ಬೋದು, ಮತ್ತು ಅಂಗನವಾಡಿ ಕಟ್ಟಡ ಇರ್ಬೋದು, ಅಂಗನವಾಡಿ ಕಾಂಪೌಂಡ್ ಇರ್ಬೋದು, ಶೌಚಾಲಯಗಳು ಇರ್ಬೋದು, ಮತ್ತು ಗ್ರಂಥಾಲಯ ಇರ್ಬೋದು, ಎಲ್ಲ ಮಾಡೋಕ್ಕೆ ಹೇಳಿದ್ದೀನಿ. ಗಮನ ಇರ್ತಾನೆ ಕೆಲಸ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ನೆನ್ನೆ CEO ಬಂದು ಭೇಟಿ ಮಾಡಿದ್ದಾರೆ. ಯಾವ ಥರ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಅವ್ರು ಹೇಳೋಗಿದ್ದಾರೆ. PDO ಮತ್ತು ಅಧ್ಯಕ್ಷರು ತೀರ್ಮಾನ ತಗೊಂಡು ಎಲ್ಲ ಕೆಲಸ ಮಾಡ್ತೀವಿ ಸರ್. ರೈತರಿಗೆ ಎಷ್ಟು ಅವರು ವಿದ್ಯುತ್ ಕೊಡಲಿಕ್ಕೆ ಈಗ ರೈತರಿಗೆ 5 ಅವರ್ ವಿದ್ಯುತ್ ಕೊಡಬೇಕು ಅಂತ ಮಾಡಿದ್ದೀವಿ. ನಮಗೆ ರಾಯಚೂರು ಥರ್ಮಲಿಂದ ಪ್ರಾಬ್ಲಮ್ ಆಗಿತ್ತು. ಈಗ ಅದೆಲ್ಲ ಸರಿ ಮಾಡಿದ್ದಾರೆ. ಇನ್ನು 3 ಆಕ್ಷನ್ ಸಮರ್ಪಕವಾಗಿ ಈ ರಾಜ್ಯಕ್ಕೆ ಒಂದು ವಿದ್ಯುತ್ ಸಮಸ್ಯೆ ಇದ್ದಾಗ ಮಾಡ್ತಿದ್ದು ಹೇಳಿದ್ದಾರೆ. ಮೊನ್ನೆ ವಿಧಾನಸಭೆ ಚರ್ಚೆ ಮಾಡಿದ್ದೀವಿ. ಈ ವಿಚಾರ ಚರ್ಚೆ ಮಾಡಿ ನಮ್ಮ ಪವರ್ ಮಿನಿಸ್ಟರ್ ಸುನಿಲ್ ಹತ್ರ ಮಾತಾಡಿದ್ರು, ಕ್ಲೀನ್ ಮಾಡ್ತಿದ್ದೀವಿ. ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಹೊಡ್ತಾ ಬಿಡ್ತಾ ಈ ಸಲ ಆಗಲ್ಲ, ಮುಂದಿನ ಸಲ ನೋಡೋಣ. ಯಾಕಂದ್ರೆ ತರಬೇಕು ಅಂತ ಇದ್ವಿ, ಕಷ್ಟ ಇದೆ. ಯಾವ್ದು ಕೈಯಾಗಿ ಇರೋ ಕೈಯಾಗಿ ಮುಚ್ಕೊಂಡು ಹೋಗ್ತವೆ. ನೋಡ್ತಾ ಇದ್ದು ನಶಿಸಿ ಹೋಗ್ತವೆ ಕೋವಿಡ್ನಿಂದ, ಬೇರೆ ಬೇರೆ ಕಡೆ ಪ್ರಾಬ್ಲಮ್ ಆಗಿ. ಅದರಿಂದ ಯಾಕೆ ಕೈಗಾರಿಕೆಗಳು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಈಗ ಆಗಿರ್ತಕ್ಕಂಥ 4 ಕೈಗಾರಿಕೆಗಳು ಸುಮಾರು 34 ನಾರಿನ ಕೈಗಾರಿಕೆ ಕೆಲಸ ಮಾಡ್ತಾ ಇದ್ದಾರೆ. 4 ಕೆರೆ ತುಂಬಿಕೊಳ್ಳುತ್ತೆ ಸರ್. ಈಗಾಗಲೇ 4 ಕೆರೆ ಸಹಿತ 2 ಸಾವಿರ ಕೋಟಿ ಆಗಿದೆ. ಎಲ್ಲ ಕಡೆ ಒಳ್ಳೆ ನೀರಿನ
ಒಂದು ಹಂತ ಜನ ವೃದ್ಧಿ ಆಗಿದೆ ಇವತ್ತು. ಈ ಬಾಹುಬಳಿಲಿ ಯಾವುದು ಸಮಸ್ಯೆ ನೀರಿನ ಸಮಸ್ಯೆ ಇಲ್ಲ, ಯಾವುದು ಬೋರ್ಗಳು ಸಹಿತ ಒಂದು ಬೋರ್ ಲಾರಿ ಸಹಿತ ಸೇರಿಸ್ಪುರ ಹೋಗ್ಲಿಕ್ಕೆ ಬಿಟ್ಟಾಗ 3 ವರ್ಷ ಆಗಿದೆ. ರೈತರು ಚೆನ್ನಾಗಿದ್ದಾರೆ, ಇವತ್ತು ಎಲ್ಲ ಕೆಲಸಗಳಾಗ್ತಾ ಇದೆ, ಇವತ್ತೆಲ್ಲ ಸಮೃದ್ಧಿ ಆಗಿದ್ದಾರೆ. ಈಗ ರೈತರು ನೀರು ಬೇಕು ಅಂತ ಓಡಾಡ್ತಾರೆ. ಇವತ್ತು ಈಗ ಆಲ್ರೆಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ಗಳು 2 ತಿಂಗಳಲ್ಲಿ ನವೆಂಬರ್ ತಿಂಗಳು ಯಾರು ಕೇಳಿರಲಿಲ್ಲ. ಕಾಲೇಜು ಸ್ಯಾಂಕ್ಷನ್ ಮಾಡಿದ್ದಾರೆ ಒಂದು ತುಮಕೂರಿಗೆ, ಸ್ಥಳ ಏನಾದರೂ ಪರಿಶೀಲನೆ ತುಮಕೂರಿಗೆ ಮಾಡಿದ್ದಾರೆ ಸರ್, ಕಾಲೇಜಿಗೆ ಅಲ್ಲಿ ಮಾಡಿದ್ದಾರೆ ಸರ್, ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಮತ್ತು ಟ್ರಮ್ಮು ಏನು ಆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ 50 ಕೋಟಿ ಮಾಡಿದ್ದಾರೆ, ಇನ್ನೊಂದು 20 ಕೋಟಿ ಮಾಡಿದ್ದಾರೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ. ಅಭಿವೃದ್ಧಿ ಕೆಲಸಗಳ ಸುಮಾರು ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಹೋದ ಸಲ ಬಜೆಟ್ 500 ಕೋಟಿ ರೂಪಾಯಿನ ಏನು ಹೇಮಾವತಿ ಚಾನಲ್ ಅಗಲೀಕರಣಕ್ಕೆ ಕೊಟ್ಟಿದ್ದಾರೆ, 500 ಕೋಟಿ 1100 ಕೋಟಿ. ನಮ್ಮ ಆಕಾಂಕ್ಷೆ ಅಂತ KB ಕ್ರಾಸ್ನಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ಎತ್ತಿನ ಹೊಳೆಗೂ ಸಹಿತ 3000 ಕೋಟಿ ಕೊಟ್ಟರೆ ಎತ್ತಿನ ಹೊಳೆ ಸಹಿತ ನಮ್ಮ ಭಾಗಕ್ಕೂ ಅನುಕೂಲ ಆಗುತ್ತೆ, ನಾವು ಗುಬ್ಬಿದ್ದಾರಕ್ಕೂ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀವಿ. ಅದಕ್ಕೆ 3000 ಕೋಟಿ ಕೊಟ್ಟಿದ್ದಾರೆ ಎತ್ತಿನ ಹೊಳೆಗೆ. ಎತ್ತಿನ ಹೊಳೆ ನಮ್ಮ ಭಾಗದಲ್ಲಿ ಆಗೋದಿರ್ತಕ್ಕಂಥ ಕಾಮಗಾರಿ ಅವೆಲ್ಲ ನಮ್ಮ ಲೆಕ್ಕಕ್ಕೆ ಬರ್ತವೆ. ಇವತ್ತು ನನಗೆ ಖುಷಿ ಆಗ್ತಾ ಇತ್ತು ನಮ್ಮ ನೋಡಿದ್ರೆ. ನಮಗೆ ಬಡ್ಜೆಟಲ್ಲಿ ಸುಮಾರು 600-700 ಕೋಟಿ ನಮ್ಮ ಬಡ್ಜೆಟ್ಗೆ ಬಂದಿದೆ, ನಮ್ಮ ತಾಲೂಕು ಜಿಲ್ಲೆಗೆ ಬಂದಿದೆ. ಇವತ್ತು 1000 ಕೋಟಿ ಬಂದಿದೆ ಚಿಕ್ಕಮಗಳೂರು ಬಡ್ಜೆಟ್.